ಎಷ್ಟು ದಿವಸ ಯಾವ ಕೆಲಸ ಅಲ್ಲಿಂದ ಸಪ್ಲೈ ಮಾಡ್ತೀರಿ? ಅಂದರೆ ಹಾಗೆ ವಿಷಯ ಗೊತ್ತಿಲ್ಲ. ನಿಂತ್ಯಾ ಅಥವಾ ಬೇರೆ ತಿನ್ಸೋದಷ್ಟೇ? ಇಲ್ಲ ಸರ್, ನಾನು ಒಂದ್ಸಲ ಮಾಡಿದಷ್ಟೇ, ಬೇರೆ ಏನು ಮಾಡಿಲ್ಲ ಸರ್. ಅಲ್ಲ ಇದ್ಯಾಕೆ ಹಿಂಗಿದೆಯಾ ಅದು? ನಮಗೆ ಚಿಕ್ಕನಿಂದ ಡಾನ್ಸ್ ಇಲ್ಲ. ಈಗೆಲ್ಲ ಸಪ್ಲೈ ಎಲ್ಲ ನಿಲ್ಲಿಸಿದೆಯಾ? ಸರ್ ಇಲ್ಲ ಸರ್, ಏನಿಲ್ಲ. ಎಲ್ಲ ತೋರಿಸಿದ್ರೆ ಸರ್ಗಳೆಲ್ಲ ಇದಾವೆ. ಈಗ ಖಾಲಿ ಡಾನ್ಸ್ ಮಾಡ್ತಾರೆ. ಈಗ ನಿನ್ನೆ ನಮ್ಮ ತೋರಿಸು, ಸ್ವಲ್ಪ ಎಲ್ಲರಿಗೂ ಗೊತ್ತಾಗಲಿ, ತೋರಿಸು. MDMA ಕೇಸ್ ತಾನೇ ನೀನು? ನಮ್ಮರನ್ನ ಯಾಕೆ ಅಲ್ಲಿ ಹಾಕಿಸ್ಕೊಂಡು ಬರೀ ತೆಗಿತೀರಿ ನೀವು? ನೆಟ್ಟಿಗೆ ಬಾಳಿದ್ರೆ ಸಾಕು, ನೀವೆಲ್ಲೂ ಹಚ್ಚಿ ಹಾಕ್ಸ್ಕೊಳ್ಳೋದು ಬೇಕೇ ಇಲ್ಲ ನಿಮ್ಮದು ಲಾಯಲ್ಟಿ ಪ್ರೂವ್ ಮಾಡೋಕ್ಕೆ. ಇಲ್ಲಿ ತೆಗಿಲಿ, ಫುಲ್ ತೋರಿಸಿ ತೆಗಿ. ಏನು ಗೋಲ್ಡಾ ಅದು ಸರ? ಅಲ್ಲ ಅಲ್ಲ ಈಗ ಸರ್ ಹಾಗೆ ಡಾನ್ಸ್ ಮಾಡಿ MDMA ಎಲ್ಲಿ ಹೆಂಗೆ ತೊಗೊಳೋದು? ಬಾಯಿಗೆ ಹಾಕತ್ತೀಯಾ ಇಂಜೆಕ್ಷನ್ ಮಾಡ್ಕೊಳ್ಳೋದು? ಇಲ್ಲ ಸರ್, ಒಮ್ಮೆ ತಗೊಂಡು. ಅದೇ ಯಾವ ಇನ್ನು ಒಮ್ಮೆ ತೊಗೊಂಡಾಗ ಹೆಂಗೆ ತೊಗೊಂಡಿದ್ದೀನಿ? ನೀರಲ್ಲಿ ತೊಗೊಂಡಿದ್ದೀನಿ. ಅದು ತುಂಬ ವರ್ಷ ಆಯ್ತು. ಸುಮ್ಮನೆ ಯಾವಾಗ ನಿನ್ನ ಲಾಸ್ಟ್ ಕೇಸ್ ಯಾವಾಗ